ಆಟಗಾರರೊಂದಿಗೆ ಸೇರಿಸಿ ಅವರ ಜೊತೆಯಲ್ಲಿ ಅವರ ಆಟವನ್ನು ನೋಡುವಂತಹ ಒಂದು ಅವಕಾಶ, ಜೊತೆಗೆ ಆಟ ಆಡುವಂತಹ ಅವಕಾಶವನ್ನು ಒದಗಿಸಿ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಡುವಂತಹ ಟೂರ್ನಮೆಂಟ್ ಇದು. ಯಾಕೆಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಕ್ರೀಡಾ ಅವಕಾಶಗಳು ಬರೀ ನಗರ ಪ್ರದೇಶದ ಮಕ್ಕಳಿಗೆ ಸೀಮಿತವಾಗಿರುವಂತಹ ಈ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನು ಪ್ರಾರಂಭ ಮಾಡಿ ಅದರ ಮೂಲಕ ನಗರ ಪ್ರದೇಶದ ಮಕ್ಕಳ ಸಾಮರ್ಥ್ಯ ಅವಕಾಶವನ್ನು ಮತ್ತು ಒಂದು ಈ ಪ್ರೋತ್ಸಾಹ ನೀಡತಕ್ಕಂಥ ಗೌತಮ ಶಕ್ತಿ ಮತ್ತು ಕೆಲವು ದೇಶಗಳಿಗೆ ಸೀಮಿತವಾಗಿರುವ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಕ್ರೀಡೆಗೆ ಸಾಕಷ್ಟು ಅವಕಾಶವನ್ನು ಕೊಡ್ತೀವಿ. ಗ್ರಾಮಾಂತರ ಪ್ರದೇಶದ ಪ್ರತಿಭೆಗಳಿಗೆ ಅಂತ ಹೇಳಿ ಒಂದು ಸದಾವಕಾಶ ಮಾಡಿಕೊಡತಕ್ಕಂಥ ಗೌತಮ ಶಕ್ತಿ ಮತ್ತು ತಂಡಕ್ಕೆ ನಮ್ಮ ಜೀವನದಲ್ಲಿ ಸಾಧನೆ ಮಾಡುವಂಥದ್ದೇ ಒಂದು ಸ್ಪೋರ್ಟ್ಸ್ಮನ್ಶಿಪ್. ಆ ಸ್ಪೋರ್ಟ್ಸ್ಮನ್ಶಿಪ್ ಅನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಜೊತೆಯಲ್ಲಿ ಕ್ರೀಡಾದಲ್ಲೂ ಕ್ರೀಡಾ ಧರ್ಮವಾಗಿ ಅದನ್ನ ಅಳವಡಿಸಿಕೊಳ್ಳುವಂತ ಒಂದು ಅವಕಾಶವನ್ನು ನಿಮ್ಗೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಬಂದಿರತಕ್ಕಂಥ ಕುಟುಂಬಸ್ಥರಿಗೆ ನಾನು ಮೊದಲನೇ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ. We talk about lot of unemployment, we talk about lot of problems, we talk about lot of here or that and then disruption, all these things, but we should come out with solutions also. So that's why I always say, my dear viewers, whether you have any problem, we have got solution. See, there is no problem without any solution. We should find out solution. Like our Gautam Shetty has organized such a beautiful event. Environment also very good. I was the Minister for Forest and Environment. In our place, forest and environment is very this part, coastal and Malnad part. This part, forest and environment is rich environment. ಈ ಒಂದು ಕರಾವಳಿಯ ಉದ್ದಕ್ಕೂ ಬಹಳ ಸುಂದರವಾದಂತ ನದಿ ಕಿನಾರೆಗಳು, ಸಮುದ್ರ ಕಿನಾರೆಗಳು ಇರತಕ್ಕಂಥ ಒಂದು ಸುಂದರ ತಾಣ. ದೇಶದ ನಾನಾ ಭಾಗದಿಂದ ಬಂದಂತವರಿಗೆಲ್ಲ ಕೂಡ ಒಂದು ರೀತಿಯ ಖುಷಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ any player okay, 20 strokes, any player. Zara riders, appointment. Okay.